ನಮ್ಮ ಟಿ ವಿ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ವಂದನೆಗಳು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿ ವಿ ಪ್ರಸ್ತುತಪಡಿಸುವ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯಲ್ಲಿ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನೆಯ ಸಾಧನವಾದ ಯೋಗದ ಬಗೆಯ ಕೆಲವು ಆಯ್ದ ಮಾಹಿತಿಗಳನ್ನು ಪಡೆಯೋಣ ಬಂಧುಗಳೇ. ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಈಗ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಕೋವಿಡ್-19 ವಿಶ್ವದಾದ್ಯಂತ ನಮಗೆ ಕಾಡ್ತಾ ಇದೆ. ಭಾಳಷ್ಟು ಮಂದಿಗೆ ಅದರ ಗೊತ್ತಿದೆ. ಸಾಕಷ್ಟು ಸರಕಾರ ಆಗಲಿ ವೈದ್ಯರಾಗಲಿ ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ ಬಂಧುಗಳೇ. ಈಗ ನಾವು ನಾಗರಿಕರಾಗಿ ಅದರಲ್ಲಿ ಮುಖ್ಯವಾಗಿ ನಾವು ಈಗ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಕುಳಿತು ಈ ಕೆಲವೊಮ್ಮೆ ನಮ್ಮ ದಿನಚರಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಮುಂಜಾನೆ ಮತ್ತು ಸಂಜೆ ಹೊತ್ತು, ಯಾಕೆಂದರೆ ನಮಗೆ ದೈಹಿಕ ಚಟುವಟಿಕೆ ಬಹಳ ಕಡಿಮೆ ಕಾಣ್ತದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೋಸ್ಕರ ಈ ಕೆಲವು ಆಯ್ದ ಆಸನಗಳು ಅಥವಾ ಕೆಲವು ವ್ಯಾಯಾಮಗಳನ್ನು ಮಾಡಿಕೊಂಡಾಗ ಸಾಕಷ್ಟು ರಕ್ತ ಪರಿಚಲನೆ ಒದಗಿ ಬರ್ತದೆ. ಈ ನಮ್ಮ ದೇಹದಲ್ಲಿ ಒಂದು 11 ಜಾಯಿಂಟ್ಸ್ ಇದೆ, 11 ಜಾಯಿಂಟ್ಸ್ ಹೇಳ್ತಾರೆ, 1008 ಅಂಗ ಇದೆ ಅಂತೇಳಿ ತಿಳಿಸ್ತಾರೆ ಶಾಸ್ತ್ರದಲ್ಲಿ. ಆದ ಕಾರಣ ಈ ನಾನು ಬೆಳಗಿಂದ ಸಂಜೆವರೆಗೆ ಮನೆಯಲ್ಲಿ ಸುಮ್ಮನೆ ಕೂತಾಗ ಸಹಜವಾಗಿ ಬಾಡಿ ಬಿಗಿತಾಗ್ತದೆ, ಸ್ಟಿಫ್ ಆಗ್ತದೆ, ಕಾಯಿಲೆಗಳಿಗೆ ಆಹ್ವಾನ. ಯಾಕೆಂದರೆ ನಮ್ಮ ದೇಹದಲ್ಲಿ ಸಹ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅಂತೆ, ಲಿಂಫ್ಯಾಟಿಕ್ ಸಿಸ್ಟಮ್ ಅದು ಚಟುವಟಿಕೆಗೊಂಡ್ರೆ ಮಾತ್ರ ರೋಗ ನಿರೋಧಕ ಶಕ್ತಿ ಬಿಡುಗಡೆ ಮಾಡ್ತದೆ. ಅದಕ್ಕೋಸ್ಕರ ಈ ಕೆಲವರು ಅದರಲ್ಲಿ ಕೆಲವು ಮಹಿಳೆಯರೇ ನೋಡಿ ಬೆಳಗಿಂದಲೇ ಸಂಜೆವರೆಗೆ ಕೆಲಸ ಮಾಡ್ತಾ ಇರ್ತಾರೆ. ಈ ಕೆಲವೊಮ್ಮೆ ಏನಾಗ್ತದೆ, ಈ ಕಚೇರಿ ಸಹ ಕೆಲಸ ಇಲ್ಲ, ಮನೆಯಲ್ಲೇ ಕೂತ್ಕೊಳ್ಬೇಕು ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ಒಂಥರ ಮನಸ್ಸಿಗೆ ಸ್ಟ್ರೆಸ್ ಆಗ್ತದೆ, ಸುಮ್ಮನೆ ಮಲಗಿಕೊಂಡು ಇರೋಣ ಹಾಗೆಲ್ಲ ಆಗ್ತದೆ. ಅದರಲ್ಲಿ ಕೋವಿಡ್ ಪೇಷಂಟ್ಗೆ ಅಂತೂ ಭಾಳ ಕಷ್ಟ ಬಂದವೇಳೆ. ಅದಕ್ಕೆಲ್ಲ ಪರಿಹಾರ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ಬಹಳ ಸಹಕಾರಿ. ಮತ್ತು ಮುದ್ರಾ ಯೋಗ ಎಲ್ಲ ನಾವು ಮಾಡಿದಾಗ ಸ್ವಲ್ಪ ಹೊತ್ತು ನಮಗೆ ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಮಾಡಲಿಕ್ಕೆ ಸಹಕಾರಿ ಬಂಧುಗಳೇ. ಆದ ಕಾರಣ ನಮ್ಮ ಭಾರತೀಯ ಸಂಸ್ಕೃತಿ ಕಲೆ ಪರಿಚಯ ಮಾಡಿಕೊಟ್ಟ ಋಷಿಮುನಿ ಪತಂಜಲಿಯವರು ಈ ಯೋಗ ಈಗ ವಿಶ್ವದಾದ್ಯಂತ ಭಾಳಷ್ಟು ಮಂದಿ ಇದನ್ನು ಯೋಗದ ಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಹ ರಷ್ಯಾ, ಜಪಾನ್, ಇಂಗ್ಲೆಂಡ್, ಅಮೇರಿಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಭಾಳಷ್ಟು ಯೋಗದ ಬಗ್ಗೆ ಕೆಲಸ, ಸಿದ್ಧತೆ, ತಯಾರಿಗಳು ಈಗ ಮುಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆಲ್ಲ ನಡೀತಾ ಇದೆ ಬಂಧುಗಳೇ. ನಾವು ಭಾರತೀಯರಾಗಿ ಯೋಗವನ್ನು ಇನ್ನಷ್ಟು ಬೆಳೆಸಬೇಕು, ಇನ್ನಷ್ಟು ಉಳಿಸಬೇಕು ಹೇಳುವ ಉದ್ದೇಶದಿಂದ ಇಂತಹ ಹಲವು ಕಾರ್ಯಕ್ರಮಗಳನ್ನು ಈಗ ಎಲ್ಲ ಸಂಘ ಸಂಸ್ಥೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಂಧುಗಳೇ. ಈ ಒಂದು ಸಂಚಿಕೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಹಿರಿಯರಿಗೆ, ಈಗ ಮನೆಯಲ್ಲಿ ವಯೋವೃದ್ಧರು ಅಂದರೆ ಹಿರಿಯ ನಾಗರಿಕರು, ಅವರಿಗೆ ಸಹ ಬಹಳ ಕೆಲವೊಮ್ಮೆ ಸಮಯ ಹೋಗೋದೇ ಕಷ್ಟ ಆಗ್ತದೆ, ಹೊರಗಡೆ ವಾಕಿಂಗ್ ಹೋಗಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ ಕೆಲವೆಲ್ಲ ಯಾವ ವ್ಯಾಯಾಮ ಮಾಡಬಹುದು ಎಂಬ ಬಗೆಯ ಮಾಹಿತಿಯನ್ನು ಪಡೆಯೋಣ. ಅವರು ಆರಂಭದಲ್ಲಿ ಒಮ್ಮೆ ಯೋಗ ಮಾಡೋ ಮುಂಚೆ ಯಾವಾಗಲೂ ಇಷ್ಟ ದೇವರನ್ನ ನೆನೆಸಿಕೊಂಡು ಪ್ರಾರ್ಥನೆ ಮಾಡಬೇಕು ಬಂಧುಗಳೇ. ಈಗ ನಾವು ಇಂದಿನಂತೆ ಯೋಗ ಮಂತ್ರ: ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಈ ಒಂದು ಇಷ್ಟ ದೇವರು ಹಾಗೂ ಯೋಗ ಮಂತ್ರವನ್ನು ನಾವು ಪಠಿಸಿಕೊಂಡು ಆರಂಭದಲ್ಲಿ ಅದರಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರು ಮನೆಯಲ್ಲಿ ಹೊರಗೆಯೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಹೆಚ್ಚು ಅಡ್ಡಾಡಲಿಕ್ಕೆ ಆಗ್ತಾ ಇಲ್ಲ, ಚಿಕ್ಕ ಪುಟ್ಟ ದೈಹಿಕ ಚಟುವಟಿಕೆ ಸಾಧ್ಯವಾಗುವ ಕೆಲವು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಪಡೆಯೋಣ. ಇದೊಂದು ಧ್ಯಾನ ಮಾಡಬೇಕು ಬಂಧುಗಳೇ. ಧ್ಯಾನ ಎಂದರೆ ತಲ್ಲೀನತೆ, ಸ್ವಪರಿಚಯ ಕಲೆ, ತನ್ನದೇ ಪ್ರತಿಬಿಂಬ, ತನ್ನ ಆಂತರ್ಯಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳುವ ಸಾಧನವೇ ಧ್ಯಾನ. ಅದಕ್ಕೆ ಅವರು ತೀರಾ ಕಷ್ಟ ಕುರ್ಚಿಯಲ್ಲಿ ಕೂತು ಈ ರೀತಿಯ ಜ್ಞಾನ ಸರಸ್ವತಿ ಮುದ್ರೆ ಹೀಗೆ ಧಾರಣೆ ಮಾಡಿಕೊಂಡು ಬೆನ್ನು ಕುತ್ತಿಗೆ ನೇರ ಮಾಡಿ ಕಣ್ಣು ಮುಚ್ಚಿ ನಮ್ಮ ಉಸಿರನ್ನೇ ಗಮನಿಸಬೇಕು. ನಾವು ಆರಂಭದಲ್ಲಿ ಸಣ್ಣ ಸಣ್ಣ ಧ್ಯಾನ ಮಾಡಿ ಹೇಳ್ತೀವಿ, ಅಂದರೆ 1ರಿಂದ 10 ಉಸಿರು, ಆಮೇಲೆ 25, ಆಮೇಲೆ 1ರಿಂದ 50 ಉಸಿರು, 1 to 50 ಉಸಿರನ್ನು ಲೆಕ್ಕ ಹಾಕುವ ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಯಾಕೆ ಆರಂಭದಲ್ಲಿ 1ರಿಂದ 25 ಮಾಡಿದ್ರು. ತೀರಾ ಹೊಸಬರಿಗೆ, ಅಭ್ಯಾಸ ಆದವರಿಗೆ ಎಷ್ಟು ಹೊಸ ಕೂತ್ಕೊಳ್ಬೋದು. ಈ ರೀತಿ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಬಂಧುಗಳೇ. ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ನಾವು ಗಮನಿಸುತ್ತಾ ಇರಬೇಕು. ಹಾಗೆ ನಿಧಾನವಾಗಿ ಸಹಜ ಸ್ಥಿತಿ. ಈ ಧ್ಯಾನವನ್ನು
ಆರಂಭದಲ್ಲಿ ಯೋಗ ಮಾಡೋ ಮುಂಚೆ ಒಮ್ಮೆ ಸಣ್ಣ ಧ್ಯಾನ ಮಾಡಬೇಕು. ಅಭ್ಯಾಸ ಆದಮೇಲೆ ಸ್ವಲ್ಪ ಹೆಚ್ಚು ಹೊತ್ತು ಮಾಡಬೇಕು. ಒಂದು 2 ನಿಮಿಷ, 5 ನಿಮಿಷ, 10 ನಿಮಿಷ ಎಲ್ಲ ಪ್ರಯತ್ನ ಮಾಡಬೇಕು. ಆಸನ ಗೊತ್ತಿದ್ರೆ ಒಳ್ಳೆಯದು. ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತು ಮಾಡಬೇಕು. ಗಮನಿಸಿ ಬಂಧುಗಳೇ, ಇಲ್ಲಿ ಯಾವುದೇ ಒಂದು ಧ್ಯಾನ ಆಗಲಿ ಯೋಗ ಮಾಡಿ ನೋವಾಗಬಾರ್ದು. ಈಗ ನನಗೆ ನೋವಾದರೆ ನಾನು ತಕ್ಷಣ ರಿಲ್ಯಾಕ್ಸ್ ಮಾಡಬೇಕು. ನೋವು ಉಂಟಾಗುವಷ್ಟು ನಾವು ಯಾವುದೇ ರೀತಿಯ ಧ್ಯಾನ ಅಥವಾ ಪ್ರಾಣಾಯಾಮ ಆಗಲಿ ಯೋಗಾಸನ ಮಾಡಬಾರದು. ಈ ರೀತಿಯ ಸಣ್ಣ ಧ್ಯಾನ ಮಾಡಿಕೊಂಡು ಆಮೇಲೆ ದೀರ್ಘ ಉಸಿರಾಟ, ಇದು ಬಹಳ ಒಳ್ಳೆಯದು. ಇತ್ತೀಚಿನ ಪ್ರಸಕ್ತ ಪರಿಸ್ಥಿತಿ ತುಂಬ ಸಹಕಾರಿಯಾಗ್ತದೆ ಬಂಧುಗಳೇ. ಪ್ರಾಣಾಯಾಮ, ಸರಳ ಪ್ರಾಣಾಯಾಮ, ಪುನಃ ಜ್ಞಾನ ಸರಸ್ವತಿ ಮುದ್ರೆ. ಇಲ್ಲಿ ಮುದ್ರೆ ಧಾರಣೆ ಮಾಡೋದು ನಮ್ಮ ಏಕಾಗ್ರತೆ. ಈಗ ನಾನು ಮಾಡುವಾಗ ಇನ್ನಷ್ಟು ನಾನು ಸ್ಥಿರತೆ, ಏಕಾಗ್ರತೆ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಮುದ್ರೆ ಧಾರಣೆ ಮಾಡಿಕೊಂಡು ಮಾಡೋದು. ಪ್ರಥಮವಾಗಿ ಉಸಿರನ್ನು ಬಿಡಬೇಕು, ರೇಚಕ. ಆಮೇಲೆ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತಗೊಳ್ಬೇಕು. ತಗೊಳ್ಳುವಾಗ ಚೆಸ್ಟ್ ಎಲ್ಲ ಎಕ್ಸ್ಪಾಂಡ್ ಆಗ್ತದೆ, ಹೊಟ್ಟೆ ಸಹ. ಆಮೇಲೆ ಪೂರ್ತಿ ಬಿಡಬೇಕು. ಕುಂಭಕ ಬೇಡ, ಆರಂಭದಲ್ಲಿ ಅಭ್ಯಾಸ ಆದ ಮೇಲೆ ಮಾಡ್ಬೋದು. ಒಮ್ಮೆ ನೋಡೋಣ. ಈಗ ರೇಚಕ, ಆಮೇಲೆ ನಾನು ಪೂರಕ ಮತ್ತು ರೇಚಕ ಅಭ್ಯಾಸ ಮಾಡ್ತೇನೆ. ಪೂರ್ತಿ ಉಸಿರು ಹಾಕಿ ಬಿಡಬೇಕು. ಇಲ್ಲಿ ನಾವು ಎಷ್ಟು ಎಕ್ಸೇಲ್ ಮಾಡಿದ್ದೇವೆ, ನಮ್ಮ ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹೋಗ್ಲಿಕ್ಕೆ ಒಳ್ಳೆಯದು. ಈ ಪ್ರಾಣಾಯಾಮನ ಒಂದು 6 ಬಾರಿ 9 ಬಾರಿ ಹಿರಿಯ ನಾಗರಿಕರು ಮಾಡಬೇಕು. ಯಾಕಂದರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಕೊನೆ ಪಕ್ಷ ಮಲಗಿಕೊಂಡು ಮಾಡ್ಬೋದು, ಹೊಟ್ಟೆ ಕಾಲಿರಬೇಕು. ಅದು ತಿಳಿದ ವಿಷಯ ಮಾಹಿತಿ ಬಂಧುಗಳೇ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ನಾಗರಿಕರಿಗೆ ಈ ಶ್ವಾಸಕ್ಕೆ ಸಂಬಂಧಪಟ್ಟ ಸಮಸ್ಯೆ ಏನಾದ್ರು ಕಾಡ್ತಾ ಇದ್ದರೆ ಈ ಪ್ರಾಣಾಯಾಮ ಸಹಕಾರಿ. ಕೋವಿಡ್-19 ಬಂದು ಸಹ ಜ್ವರ ಇಲ್ಲ ಅಥವಾ ಸ್ವಲ್ಪ ಜ್ವರ ಇದ್ದರೆ ಮಲಗಿಕೊಂಡು ಮಾಡ್ಬೋದು. ಇದು ಜ್ವರ ಇಳಿಸ್ತದೆ. ಯಾಕೆ ನಮ್ಮ ಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ಮಂತ್ರ ಹಾಕಿ ಹೇಳ್ತಾರೆ. ಯಾರಿಗೆ ಕೋವಿಡ್-19 ಇದೆ ಅಥವಾ ಜ್ವರ ಇದೆ ಅಥವಾ ಜ್ವರ ಬಾರದೇ ಇರಲಿಕ್ಕೆ ಸಹ ಗ್ರಂಥಗಳಲ್ಲಿ ಈ ರೀತಿ ಉಲ್ಲೇಖ ಇದೆ ಬಂಧುಗಳೇ. ಮುದ್ರಾಶಾಸ್ತ್ರ ಗ್ರಂಥಗಳು ಹೇಳ್ತಾರೆ, ಚಿನ್ಮುದ್ದೆ ಮಾಡಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವಾಗ ಮನಸ್ಸಲ್ಲಿ ಓಂ ಬ್ರಹ್ಮಾಯ ನಮಃ ಅಂತ ಹೇಳಬೇಕಂತೆ. ನಿಲ್ಲಿಸುವಾಗ ಓಂ ವಿಷ್ಣವೇ ನಮಃ. ಉಸಿರು ಬಿಡುವಾಗ ಓಂ ಶಿವಾಯ ನಮಃ ಅಂತ ಹೇಳಿ ಪಠಿಸಬೇಕು. ಇದು ಮನಸ್ಸಲ್ಲಿ. ಈಗ ನಾನೊಮ್ಮೆ ಅದನ್ನು ಅಭ್ಯಾಸ ಮಾಡಿ ತಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈಗ ನಾನು ಫಸ್ಟಿಗೆ ಎಕ್ಸೇಲ್, ಆಮೇಲೆ ಆರಂಭ, ದೀರ್ಘವಾಗಿ ಉಸಿರು ತಗೊಳ್ಬೇಕು. ಇದು ನೋಡಿ, ಈಗ ನಾನು ಮನಸ್ಸಲ್ಲಿ ಓಂ ಬ್ರಹ್ಮಾಯ ನಮಃ ನೋಡಿ ಅಲ್ಲಿ ನಿಲ್ಲಿಸಿದೆ ಸಮ್ ಸೆಕೆಂಡ್. ಓಂ ವಿಷ್ಣವೇ ನಮಃ. ಉಸಿರು ಬಿಡಬೇಕು, ಓಂ ಶಿವಾಯ ನಮಃ ಅಂತ ಹೇಳಬೇಕು. ಈ ರೀತಿಯ ಸರಳ ಪ್ರಾಣಾಯಾಮಕ್ಕೆ ಮಂತ್ರ ಹಾಕಿದಾಗ ಅಲ್ಲಿ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತದೆ, ನಮ್ಮ ದೋಷಗಳು ಕಮ್ಮಿ ಆಗಲಿಕ್ಕೆ ಒಳ್ಳೆಯದು ಅಂತೇಳಿ ಮುದ್ರಾ ಶಾಸ್ತ್ರದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ಬಂಧುಗಳೇ. ಇವನ್ನು ಮಲಗಿಕೊಂಡು ಸಹ ಮಾಡ್ಬೋದು. ಅವು ಜ್ವರ ಇಳಿಲಿಕ್ಕೆ ಒಳ್ಳೆಯದು ಅಂತೇಳಿ ಉಲ್ಲೇಖ ಇದೆ. ಭಾಳಷ್ಟು ನಮ್ಮಲ್ಲಿ ಕೆಲವರು ಪರೀಕ್ಷೆ ಮಾಡಿ ನೋಡಿದ್ದಾರೆ, ಹೌದು ಅಂತ ಹೇಳ್ತಾರೆ. ಹೌದು, ಸ್ವಲ್ಪ ಒಳ್ಳೆಯದಾಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ಏನೋ ಒಂಥರ ಹಗುರಾಗ್ತದೆ. ಯಾಕಂದರೆ ವೈಜ್ಞಾನಿಕವಾಗಿ ಹೇಳ್ತಿದ್ರೆ ಹೆಚ್ಚಿನ ಆಮ್ಲಜನಕ ಒಳಗೆ ಹೋಗ್ತದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ. ಹಾಗೆ ನಮಗೆ ಆ ಪ್ರಾಣಾಯಾಮ ಸಹಕಾರಿಯಾಗಿ ನಮ್ಮ ಜ್ವರ ಇಳಿಲಿಕ್ಕೆ ಬಹಳ ಸುಲಭ ಆಗ್ತದೆ. ಬಂಧುಗಳೇ, ಈ ಪ್ರಸಕ್ತ ಕೋವಿಡ್-19 ಸರಕಾರದ ನಿಯಮಗಳು ನಾವು ಕಡ್ಡಾಯವಾಗಿ ಪಾಲಿಸಲೇಬೇಕು. ಆಮೇಲೆ ಮನೆಯಲ್ಲಿ ನಮಗೆ ಬೆಳಗಿನ ಸಂಜೆವರೆಗೆ ಹೊತ್ತು ಹೋಗ್ತಾ ಇಲ್ಲ, ಟೈಮ್ ಹೋಗ್ತಾ ಇಲ್ಲ, ಮುದ್ರೆಗಳು ಇಂಥ ಚಿಕ್ಕ ಚಿಕ್ಕ ಯೋಗ ಮಾಡೋಣ, ಒಳ್ಳೆಯ ಪುಸ್ತಕ ಗ್ರಂಥಗಳನ್ನು ಓದೋಣ, ಅವಾಗ ನಮಗೆ ಸಮಯ ಸಹ ಹೋಗಲಿಕ್ಕೆ. ಆದರೆ ಭಯ ಪಡಬಾರ್ದು. ಈಗ ತುಂಬ ಮಂದಿಗೆ ಕೊರೋನಾ ಹೇಳಿದ ಕೂಡಲೇ ಒಂದು ರಿಸಲ್ಟ್ ಹೇಳಿದ ಕೂಡಲೇ ಅವನಿಗೆ ಆರಂಭದಲ್ಲಿ ಆಗೋದು ಆತಂಕ, ಭಯ, ಬೇಸರ, ದುಗುಡ ಉಂಟಾಗ್ತದೆ. ನಮ್ಮ ದೇಹದಲ್ಲಿ ಸೆಲ್ಸ್ಗಳಿವೆ, ಜೀವಕೋಶಗಳಿವೆ. ಅದು ಶೇಕ್ ಆದರೆ ಬಹಳ ಕಷ್ಟ ಆಗ್ತದೆ, ಅದು ತುಂಬ ವೀಕ್ ಆಗ್ತದೆ. ಭಯ ಆದ ಕೂಡಲೇ ಅಲ್ಲಿ ಹಾರ್ಮೋನ್ ಸರಿ ರಿಲೀಸ್ ಆಗ್ತಾ ಇಲ್ಲ. ನಮಗೆ ಭಯ ಬಂದ ಕೂಡಲೇ ನಮ್ಮ ಸೆಲ್ಸ್ಗಳೆಲ್ಲ ಜೀವಕೋಶಗಳೆಲ್ಲ ಅಲ್ಲಾಡ್ತದಂತೆ. ಆವಾಗ ಅದು ವೀಕಾಗಿ ಬೇರೆ ಬೇರೆ ಕಾಯಿಲೆಗೆ ಆಹ್ವಾನ ಕೊಟ್ಟಾಗ್ತದೆ. ಈಗ ಕೋವಿಡ್ ತುಂಬ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಕೊರೋನಾ ಅಂತೇಳಿ ಹಾರ್ಟ್ ಅಟ್ಯಾಕ್ ಅದು ನಾವು ಗಮನಿಸಿದ್ದೇವೆ. ಆದ ಕಾರಣ ನಾವು ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಅಗತ್ಯದ ವೈದ್ಯರ ಉಪಚಾರ, ಈಗ ಕೊರೋನಾ ಡಿಕ್ಲೇರ್ ಆಯಿತು ಅಂತೇಳಿ ಭಯಪಡಲಿಕ್ಕಿಲ್ಲ. ಅದು ಇದ್ದರೆ ಇನ್ನೊಂದು ಬಿಡಿ, ದೊಡ್ಡ ದೊಡ್ಡ ಕಾಯಿಲೆ ಬಂದಿದೆ, ಹೆದರಬಾರ್ದು. ಏನಾಗ್ತದೆ ಅಂತೇಳಿ ಅದಕ್ಕೆ ಬೇಕಾಗುವಂಥ ಔಷಧ ಉಪಚಾರ, ಅವರು ಅದಕ್ಕೆ ಯಾವುದೇ ರೀತಿಯ ಔಷಧಿ ಇನ್ನೂ ಸರಿ ಬಂದಿಲ್ಲ, ಆದರೆ ವೈದ್ಯರು ಕೆಲವು ಉಪಚಾರ ಕೊಟ್ಟಿರ್ತಾರೆ. ಅದನ್ನೆಲ್ಲ ಮಾಡಿಕೊಂಡು ಅವರು ಸಹ ಹೇಳ್ತಾರೆ, ಈಗ ನೋಡಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ ಅಂತ ವೈದ್ಯರೇ ಹೇಳ್ತಾರೆ. ಇಂಥ ಚಿಕ್ಕ ಚಿಕ್ಕ ವ್ಯಾಯಾಮ ಅಥವಾ ಮುದ್ರೆ ಇದೆಲ್ಲ ಮಾಡುವಾಗ ನಮಗೆ ಹತೋಟಿ ಆಗ್ತದೆ.
ಇಲ್ಲಿ ಎಟ್ ಎನಿ ಕಾಸ್ಟ್ ನಾವು ಭಯಪಡಬಾರ್ದು. ಭಯ ಬಂದ ಕೂಡಲೇ ನಮಗೆ ಭಾಳ ಆತಂಕ ಆಗ್ತದೆ, ದುಗುಡ ಆಗ್ತದೆ, ಬೇಸರ ಆಗ್ತದೆ, ಒಂಥರ ಡಿಸ್ಕಸ್ಟ್ ಆಗ್ತದೆ. ಅದ ಕಾರಣ ನಾವು ಕರೇಜ್, ಕಾನ್ಫಿಡೆನ್ಸ್, ವಿಲ್ ಪವರು ತರ್ಕೊಳ್ಬೇಕು ಬಂಧುಗಳೇ. ಅಂತಹ ಕೆಲವು ಮಾಹಿತಿಗಳನ್ನು ಈಗ ನಾವು ಪಡೆದುಕೊಂಡಿದ್ದೇವೆ. ಇನ್ನೀಗ ಹಿರಿಯ ನಾಗರಿಕರಿಗೆ ಕೆಲವು ಮಾಡುವಂತಹ ವ್ಯಾಯಾಮಗಳು ನೋಡೋಣ. ಭುಜಗಳ ವ್ಯಾಯಾಮ, ಶೋಲ್ಡರ್ ರೊಟೇಷನ್, ಇದು ಸಹ ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಹೀಗೆಲ್ಲ ಅಭ್ಯಾಸ ಮಾಡಬಹುದು. ಆಮೇಲೆ ವಯಸ್ಸಾಗ್ತಾ ಹೋದಾಗ ನಮ್ಮ ಕುತ್ತಿಗೆ ಬಿಗಿತ್ತು, ಅದಕ್ಕೆ ಒಂದು ಸರಳ ವ್ಯಾಯಾಮ ಇದೆ ನೋಡಿ. ಹಸ್ತ ಹೀಗಿಟ್ಟು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಬೇಕು. ಚಿಂಟು ದ ಕಾಲರ್ ಬೋನ್. ಉಸಿರನ್ನು ತೆಗೆದುಕೊಳ್ಳುತ್ತಾ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್ ನೋಡಿ, ಪೂರ್ತಿ ಸ್ಟ್ರೆಚ್ ಆಗಬೇಕು. ಆಮೇಲೆ ಎಕ್ಸೇಲ್ ಪೊಸಿಷನ್. ಇಲ್ಲಿ ಇನ್ನೂ ಸೈಡ್ ವರ್ಡ್, ಪಾರ್ಶ್ವಕ್ಕೆ ನೋಡಿ. ಎಕ್ಸೇಲ್ ಅಂದರೆ ರೇಚಕ, ಇಲ್ಲಿ ಹ್ಯಾಂಗಿಂಗ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಕುತ್ತಿಗೆಯ ಬಿಗಿತ ಹಾಗೂ ಕೆಲವೊಮ್ಮೆ ಬೆಳಿಗ್ಗೆ ಎದ್ದಾಗ ನಮಗೆ ಕಾಡುವಂಥ ಕುತ್ತಿ ನೋವು, ಅದಕ್ಕೂ ಸಹ ಒಂದು ಉತ್ತಮ ವ್ಯಾಯಾಮ ಈ ರೀತಿ. ಎಕ್ಸೇಲ್ ನೋಡಿ, ಬಲಬದಿಗೆ ಹ್ಯಾಂಗಿಂಗ್, ಇನ್ಹೇಲ್ ಪೊಸಿಷನ್, ಎಕ್ಸೇಲ್ ಎಡಬದಿಗೆ ಹ್ಯಾಂಗಿಂಗ್, ಇನ್ಹೇಲ್ ಪೊಸಿಷನ್ ನೋಡಿ. ಹೀಗೆ ಬಗ್ಬಾರ್ದು, ಇದು ತಪ್ಪಾಗ್ತದೆ. ಇದೆಲ್ಲ ಆದಷ್ಟು ನೇರವಾಗಿರಬೇಕು. ಇನ್ನೊಮ್ಮೆ ನೋಡೋಣ. ರೇಚಕ, ಪೂರಕ. ರೇಚಕ ಅಂದರೆ ಎಕ್ಸೇಲ್, ಪೂರಕ, ಇನ್ಹೇಲ್. ಈ ರೀತಿ ಒಂದು 3 ಬಾರಿ 6 ಬಾರಿ ಮಾಡಿ ಈ ರೀತಿ ಹ್ಯಾಂಗಿಂಗ್ ಮಾಡೋ ಇಲ್ಲಿ ನರಗಳ ಬಿಗಿತ, ಸ್ಟಿಫ್ನೆಸ್ ಎಲ್ಲ ಹೋಗಲಿಕ್ಕೆ ಸಹಕಾರಿ ಬಂಧುಗಳೇ. ಇದೀಗ ನೆಕ್ ಸಣ್ಣ ವ್ಯಾಯಾಮ ಅಭ್ಯಾಸ ನಾವು ಮಾಡಿದ್ದೇವೆ. ಇನ್ನು ಕುತ್ತಿಗೆ ಬಲಕ್ಕೂ ಎಡಕ್ಕೂ ನೋಡಿ. ಎಕ್ಸೇಲ್, ಟರ್ನ್ ರೈಟ್ ಸೈಡ್. ಆದಷ್ಟು ನನ್ನ ಚಿನ್ ಶೋಲ್ಡರ್ಸ್ ಲೆವೆಲಿಗೆ ಬರಬೇಕು, ತುಂಬ ಲಾಂಗ್ ದೂರ ನೋಡಬೇಕು. ಇನ್ಹೇಲ್ ಪೊಸಿಷನ್. ಎಕ್ಸೇಲ್ ಅಂದರೆ ರೇಚಕ, ಪೂರಕ. ಈ ರೀತಿ ಒಂದು 3 ಬಾರಿ 6 ಬಾರಿ ಎಲ್ಲ ಮಾಡ್ಬೋದು ಬಂಧುಗಳೇ. ಅವಾಗ ಸ್ವಲ್ಪ ಅಲ್ಲಿ ರಿಲ್ಯಾಕ್ಸ್ ಆಗ್ತದೆ. ದೈಹಿಕ ಚಟುವಟಿಕೆ ಕುರ್ಚಿಯಲ್ಲಿ ಕೂತು ಅಭ್ಯಾಸ ಮಾಡಿ ಒಳ್ಳೆಯದು. ಮತ್ತು ಭಾಳಷ್ಟು ವ್ಯಾಯಾಮಗಳೇ ನೋಡಿ. ಪರಸ್ಪರ ಬೆರಳನ್ನು ಹಿಡಿದುಕೊಂಡು ಇದು ಸಹ ತೋಳುಗಳಿಗೆ, ಭುಜಗಳಿಗೆ, ಒತ್ತಡ ನಿವಾರಣೆಗೆ ಸಹ ಪರಿಣಾಮಕಾರಿ. ಇನ್ಹೇಲ್ ನಾವು ಪದ್ಮಾಸನ ನೋಡಿದ್ದು ಪರ್ವತಾಸ ಅಂತ ಹೇಳ್ತೀವಿ, ಕುರ್ಚಿಯಲ್ಲಿ ಕೂತು ಮಾಡ್ಬೋದು. ಎಕ್ಸೇಲ್ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ 2 ಕೈಗಳನ್ನು ಈ ರೀತಿ ಪೂರ್ತಿ ನೇರವಾಗಿಸಬೇಕು. ಎಕ್ಸೇಲ್, ಕಮ್ ಬ್ಯಾಕ್. ಇಂತಹ ಕೆಲವು ಸಾಧ್ಯವಾಗುವ ಕೆಲವು ವ್ಯಾಯಾಮಗಳನ್ನೆಲ್ಲ ಅಭ್ಯಾಸ ಮಾಡಬೇಕು ಬಂಧುಗಳೇ. ಮತ್ತು ಪರಸ್ಪರ ಬೆರಳನ್ನು ಹಿಡಿದು ಇನ್ಹೇಲ್, ಎಕ್ಸೇಲ್, ಪೂರಕ, ರೇಚಕ. ಸಾಧ್ಯವಾಗುವಂಥ ಆರಂಭದಲ್ಲಿ ವ್ಯಾಯಾಮ ಮಾಡ್ತಾ ಹೋದಾಗ ಅವಾಗ ನಮ್ಮ ನರಗಳು ಬಲಿಷ್ಠಗೊಳ್ತದೆ, ಬ್ಯಾಕ್ ಎಲ್ಲ ಸ್ಟ್ರಾಂಗ್ ಆಗ್ತದೆ ಮತ್ತು ನೋವುಗಳು ಕಡಿಮೆ ಆಗ್ತದೆ. ಇಂತಹ ಕೆಲವು ವ್ಯಾಯಾಮ. ಇನ್ನು ಕುಳಿತುಕೊಂಡು ಇನ್ನಷ್ಟು ಕೆಲವು ನೋಡೋಣ. ಆರಂಭದಲ್ಲಿ ಈ ರೀತಿ ನಾವು ವಿಶ್ರಾಂತಿ ಮಾಡಿ ಹೇಳ್ತೀವಿ. ಇದು ಹಿರಿಯ ನಾಗರಿಕರಿಗೆ, ವಿಶೇಷವಾಗಿ ಈ ಮನೆಯಲ್ಲಿ ಹೊತ್ತು ಹೋಗ್ತಾ ಇಲ್ಲ ಅಥವಾ ತುಂಬ ಹೊತ್ತು ಚೇಯಲ್ಲಿ ಕೂತಾಗ ಒಂಥರ ರೆಸ್ಟ್ಲೆಸ್ ಆಗ್ತದೆ, ಅವರಿಗೆ ನಾವು ಇಂಥ ವ್ಯಾಯಾಮ ಹೆಚ್ಚು ಮಾಡಿ ಅಂತೇಳಿ ಸೂಚಿಸ್ತೇವೆ. ಗಮನಿಸಿ ಬಂದು ಈ ರೀತಿ ನೋಡಿ. ಲೆಗ್ ಮೂವಿಂಗ್ ಎಕ್ಸಸೈಸ್, ಇದು ತುಂಬ ಪರಿಣಾಮಕಾರಿ. ಇದು ಯಾವುದೇ ರೀತಿಯ ಹಾನಿ ಇಲ್ಲ. ಕೊನೆಯ ಪಕ್ಷ ಈಗ ಹುಷಾರಿಲ್ಲ ಅಥವಾ ಹೆಚ್ಚು ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಏನೋ ಸಮಸ್ಯೆಗಳು ಅಂಥವರು ಗೋಡೆಗೆ ಹೊರಗೆ, ಬೆಡ್ಡಲ್ಲಿ ಅಲ್ಲಿ ಗೋಡೆಗೆ ಹೊರಗೆ ಹೀಗೆ ಮಾಡ್ಬೋದು ನೋಡಿ. ಲೆಗ್ ಮೂವಿಂಗ್, ಇಲ್ಲಿ ನಮಗೆ ರಕ್ತ ಸಂಚಾರ ಆಗಲೇಬೇಕು ಕೈ ಕಾಲುಗಳಿಗೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಕಾಲುಗಳು ನೋಡಿ. ಇಲ್ಲಿ ಫುಲ್ಲು ಇಲ್ಲಿಂದ ಈ ಕೊನೆ ಬುಡದ ತನಕ ವ್ಯಾಯಾಮ ಒದಗಿ ಬರುತ್ತದೆ. ಆಮೇಲೆ ಮತ್ತು ಆ್ಯಂಕಲ್ ಫ್ರಂಟ್ ಬ್ಯಾಕ್ ನೋಡಿ, ಇದು ಸಹ ಮಾಡಬೇಕು ನೋಡಿ. ಈ ರೀತಿಯ ಲೆಗ್, ಆ್ಯಂಕಲ್ ರೋಟೇಟ್ ಇಂಥದ್ದೆಲ್ಲ ವ್ಯಾಯಾಮ ಮಾಡ್ತಾ ಇದ್ದಾಗ ಫ್ರಂಟ್ ಬ್ಯಾಕ್ ಎಲ್ಲ ಮಾಡುವಾಗ ಸ್ವಲ್ಪ ಕ್ರ್ಯಾಂಪ್ಸ್ ಎಲ್ಲ ಬರೋದು ಕಡಿಮೆ ಆಗ್ತದೆ. ಮತ್ತು ಕಾಲು ಸೆಳೆತ, ಈ ವಯಸ್ಸಾದವರಿಗೆ ನಿಂತುಕೊಂಡು ಮಾಡಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಇರುವ ವ್ಯವಸ್ಥೆಯಲ್ಲಿ ಮನೆಯಲ್ಲಿ ಇಂಥ ವ್ಯಾಯಾಮ ಎಲ್ಲ ಜಾಸ್ತಿ ಮಾಡಬೇಕು. ಇದು ನಮಗೆ ತುಂಬ ಸಹಾಯವಾಗ್ತದೆ. ಮತ್ತು ಮಂಡಿಯ ನೋವಿನ ಒಂದು ಸೆಳೆತಕ್ಕೂ ಸಹ ಒಳ್ಳೆಯದಾಗ್ತದೆ ಬಂಧುಗಳೇ. ಆಮೇಲೆ ನಾವು ಇನ್ನೂ ಸಾಧ್ಯವಾದರೆ ಕಾಲನ್ನು ಮಡಿಸಿ ಬಿಡಿಸುವ ವ್ಯಾಯಾಮ ಹೇಳಿ ನೋಡಿ. ಈ ರೀತಿಯ ಲೆಗ್ ಫೋಲ್ಡಿಂಗ್ ಎಕ್ಸಸೈಸ್ ಇದು ಸಹ ಮಾಡ್ಬೋದು. ಯಾವುದೇ ರೀತಿಯ ಅಡ್ಡ ಪರಿಣಾಮ ನೋಡಿ. ಇಲ್ಲಿ ಫುಲ್ಲು ಕ್ಲೋಸ್ ಮಾಡಬೇಕು, ಬ್ಯಾಕ್ ಎಲ್ಲ ಸ್ಟ್ರೇಟ್ ಆಗಿರಬೇಕು. ಬ್ರೀದಿಂಗ್ ನಾರ್ಮಲಲ್ಲೇ ಸಹ ಅಭ್ಯಾಸ ಮಾಡ್ಬೋದು. ಇಂಥ ಸಾಧ್ಯವಾಗುವಂತಹ ಕೆಲವು ವ್ಯಾಯಾಮಗಳನ್ನೆಲ್ಲ ಮಾಡ್ತಾ ಇದ್ದಾಗ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಬಂಧುಗಳೇ. ಇನ್ನು ಇತ್ತೀಚಿನ ದಿನಗಳಲ್ಲಿ ಅದು ವಯಸ್ಸಾಗ್ತಾ ಕಾಡುವಂತಹ ಪ್ರಾಸ್ಟೇಟ್ ಸಮಸ್ಯೆ, ಈ ಪ್ರಾಸ್ಟೇಟ್ ಸಮಸ್ಯೆಗೆ ಸಹ ನಮ್ಮಲ್ಲಿ ಭಾಳಷ್ಟು ಯೋಗಾಸನಗಳಿವೆ. ಅದಕ್ಕೆ ಈ ಒಂದು ಸರಳ ಆಸನ, ಅದರಲ್ಲಿ ಯುರಿನರಿ ಟ್ರ್ಯಾಕ್
ಈ ವಯಸ್ಸಾಗ್ತಾ ಹೋದಾಗ ನಮಗೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಅಲ್ಲಿ ವೈದ್ಯರು ಸಹ ಅದಕ್ಕೆ ಬೇಕಾದ ಔಷಧ ಉಪಚಾರ ಕೆಲವು ವ್ಯಾಯಾಮ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ನಮ್ಮ ಎಬ್ಡಮಿನಲ್ ಮಸಲ್ ಸ್ಟ್ರಾಂಗ್ ಆಗಬೇಕು ಅಲ್ವಾ, ಅದಕ್ಕೋಸ್ಕರ ನಾವು ಬಟರ್ಫ್ಲೈ ಮಾಡಲಿಕ್ಕೆ ಹೇಳ್ತೀವಿ ನೋಡಿ. ಈ ರೀತಿ ಬೆನ್ನು ಕುತ್ತಿಗೆ ನೇರ ಮಾಡಿ ನಿಧಾನವಾಗಿ ಹೀಗೆ ತರಬೇಕು. ತಂದು ಆರಂಭದಲ್ಲಿ ಇಷ್ಟೇ ಮಾಡ್ಬೋದು. ಒಮ್ಮೆ ನಾವು ಪೂರ್ತಿ ತೋರಿಸ್ತೀವಿ. ಪೂರ್ತಿ ಈ ರೀತಿ ಹಿಂಗಾಲು ಪೂರ್ತಿ ಹೀಗೆ ಒಳಗಡೆ ತಂದು ಪರಸ್ಪರ ಬೆರಳನ್ನು ಹೆಣೆದು ಇಲ್ಲಿ ಹೆಬ್ಬೆರಳ ಮೇಲೆ ಹೆಬ್ಬೆರಳು ಹೀಗೆ ಬೆನ್ನು ಕುತ್ತಿಗೆ ನೇರ ಮಾಡಿ ಈ ರೀತಿ ಬಟರ್ಫ್ಲೈ. ಈಗ ಇದನ್ನು ಮಾಡಲಿಕ್ಕೆ ಆರಂಭದಲ್ಲಿ ಇಷ್ಟು ಮಾಡಲಿಕ್ಕೆ ಕಷ್ಟ ಆಗ್ತದೆ, ನೋವಾಗ್ತದೆ ಅಥವಾ ಪೇಯ್ನ್ ಆಗ್ತದೆ ಅಂಥವರಿಗೆ ಬೇರೆ ಎಲ್ಲ ಆಪ್ಷನ್ ಇದೆ ಬಂದ ವೇಳೆ ನೋಡಿ. ಹಸ್ತವನ್ನು ಹಿಂದೆ ಇಟ್ಟು ಹೀಗೆ ಮಾಡಬೇಕು. ನಾವು ಸಾಮಾನ್ಯ ತೀರಾ ಹೊಸಬರಿಗೆ ಅಥವಾ ಇಲ್ಲಿ ಬಿಗಿತ ಇದೆ ಅಥವಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದನ್ನೇ ಜಾಸ್ತಿ ಮಾಡಬೇಕು. ಇದು ಈ ದಿನಗಳಲ್ಲಿ ಮಾಡ್ಬೋದು. ಈಗ ಹೇಗೆ ಲಾಕ್ಡೌನ್ ಅಲ್ಲ, ಮನೆಯಲ್ಲಿ ಕೂತಾಗ ಕಾಲನ್ನು ಈ ರೀತಿ ಮೂವ್ ಮಾಡೋದು ನೋಡಿ, ಮೆಲ್ಲಗೆ ಹೀಗೆ ತರೋದು ಇಂಥದ್ದೆಲ್ಲ ಹೆಚ್ಚು ಮಾಡಿಸ್ಬೇಕು ವಯಸ್ಸಾದವರಿಗೆ. ಈ ಒಂದು ಬೆಡ್ಡಲ್ಲಿ ಕೂತ್ಸ ಮಾಡ್ಬೋದು, ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಮತ್ತು ಅವರ ಚಟುವಟಿಕೆ ಹೆಚ್ಚು ಮಾಡಲಿಕ್ಕೆ ಸುಲಭ, ಕಾಲು ಸೆಳೆತಲ್ಲಷ್ಟು ಕಡಿಮೆ. ಇದು ಒಮ್ಮೆ ಗೊತ್ತಾಗೋದಿಲ್ಲ, ಒಂದು ವಾರ ಆಗೋ ಫ್ರೀ ಆಗ್ತದೆ. ಮತ್ತು ಒಮ್ಮೆಗೆ ತುಂಬ ಜಾಸ್ತಿ ಮಾಡಿದರೆ ತುಂಬ ನೋವಾಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಪೇಯ್ನ್ ಸಮೇತ ಹೆಚ್ಚು ಬರ್ತದೆ. ಬಟ್ ಈ ರೀತಿ ಮಾಡಬೇಕು ಮೆಲ್ಲಗೆ. ಯಾಕೆ ನಾವು ದೂರ ಇಟ್ಟು ಮಾಡಿ ಹೇಳಿ ನೋಡಿ, ಇನ್ನೂ ಸಹ ದೂರ ಇಟ್ಟು ಮಾಡಿ ಹೇಳ್ತೀವಿ. ಹಾಗೆಯೇ ಅಭ್ಯಾಸ ಆದ ಮೇಲೆ ಮೆಲ್ಲಗೆ ಹತ್ತಿರ ತಂದು ಈ ರೀತಿಯ ಸ್ಟ್ರೆಚಿಂಗ್ ಎಕ್ಸಸೈಸ್, ದೇಹದ ಎಲ್ಲ ಭಾರವು ಎರಡು ಕೈಗಳಲ್ಲಿ. ಆಮೇಲೆ ನಿಧಾನ ಇನ್ನೂ ಒಳಗೆ ತರಬೇಕು, ತಂದು ಇನ್ನಷ್ಟು ತರಬೇಕು. ಎರಡು ಪೆರಿನೀನಿಯಮ್ ಅಂತ ಹೇಳಿದೆ, ಪರಸ್ಪರ ಹೆಣೆದು ಹೆಬ್ಬೆರಳ ಮೇಲೆ ಹೆಬ್ಬೆರಳಿಗೆ. ಇದಕ್ಕೆ ಬದ್ಧ ಕೋಣಾಸನ, ತಿತಿಲಿ, ಆ್ಯಂಗಲ್ ಬೌಂಡ್ ಪೋಷನ್ ಅಂತ ಹೇಳ್ತಾರೆ. ಆಮೇಲೆ ಭದ್ರಾಸನ ಅಂತ ಹೆಸರಿದೆ. ಯುರಿನರಿ ಟ್ರ್ಯಾಕ್, ಮೂತ್ರಕೋಶ, ಹರ್ನಿಯಾ ಸಮಸ್ಯೆಗಳು ಕಾಡದಿರಲಿಕ್ಕೆ ಮತ್ತು ಪ್ರಾಸ್ಟೇಟ್ ಸಮಸ್ಯೆ ಅವಾಯ್ಡ್ ಆಗಲಿಕ್ಕೆ ಒಳ್ಳೆಯದು. ಅದೆಲ್ಲ ಪೋಸ್ಟ್ಪೋಂಡ್ ಆಗ್ತದೆ. ಈಗ ಪ್ರಾಸ್ಟೇಟ್ ಸಮಸ್ಯೆ ಬೇಗ ಬರೋದಿಲ್ಲ, ಬರುವಂಥದ್ದು ಮುಂದೆ ಹೋಗಲಿಕ್ಕೆ ಒಳ್ಳೆಯದು. ಆಮೇಲೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ, ಸ್ತ್ರೀಯರಿಗೆ ಮೆನ್ಸಸ್, ಮೆನಪಸ್ಸು, ಫೈಬ್ರಾಯ್ಡ್ ಎಲ್ಲ ನಿಯಂತ್ರಣ ಆಗಲಿಕ್ಕೆ ಈ ಆಸನ ಬಹಳ ಸಹಕಾರಿ ಬಂಧುಗಳೇ. ಆದ ಕಾರಣ ಇಂತಹ ಚಿಕ್ಕ ಚಿಕ್ಕ ಆಸನಗಳು ನಾವು ಕೈವಶ ಮಾಡಬೇಕು ಆರಂಭದಲ್ಲಿ. ಒಮ್ಮೆಗೆ ತುಂಬ ಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ಅಂಥವರು ಹೀಗೆ ಕುಳಿತುಕೊಂಡು ಅಥವಾ ಸಾಧ್ಯವಾಗುವ ಮಲಗಿಕೊಂಡು ವ್ಯಾಯಾಮಗಳನ್ನು ಮಾಡಿದಾಗ ಸಹಾಯಕಾರಿ. ಗಮನಿಸಿ ಬಂಧುಗಳು, ಇನ್ನೊಮ್ಮೆ ನೋಡಿ, ಈ ರೀತಿ ಪ್ರಾಸ್ಟೇಟ್ ಸಮಸ್ಯೆಗೆ, ಯುರಿನರಿ ಟ್ರ್ಯಾಕಿಗೆ ಅಥವಾ ಮೂತ್ರ ಕೋಶಕ್ಕೆ ಸಂಬಂಧಪಟ್ಟ ದೋಷಗಳಿಗೆ, ಕಿಡ್ನಿಗೆಲ್ಲ ಇದು ಒಳ್ಳೆಯದು. ಮಲಬದ್ಧತೆ ಹೇಳ್ತಾರೆ, ಮಲಬದ್ಧತೆ ಇದ್ದವರು ಬೆಳಿಗ್ಗೆ ಏಳುವಾಗಲೇ ಯುರಿನೇಷನ್ ಮಾಡಿ ಹೀಗೆ ಮಾಡಬೇಕು ಬೆಡ್ಡಲ್ಲೇ, ಅವರಿಗೆ ಕಡಿಮೆ ಆಗಿ. ಈ ಮಲಬದ್ಧತೆ ಇರೋರಿಗೆ ನಾವು ಇನ್ನೊಂದು ಟಿಪ್ಸ್ ಹೇಳ್ತೀವಿ. ಅವರು ಬೆಳಿಗ್ಗೆ ಏಳುವ 2 ಗಂಟೆ ಮುಂಚೆ ಒಂದು 2-3 ಲೋಟ ಬಿಸಿ ನೀರು ಕುಡಿಬೇಕು. 2 ಗಂಟೆ ಮುಂಚೆ. ಈಗ ನಾನು 6 ಗಂಟೆಗೆ ಹೇಳಿದರೆ 4 ಗಂಟೆಗೆ ಎದ್ದು ಕುಡಿಬೇಕು. ಆವಾಗ ಅಷ್ಟೊತ್ತಿಲಿ ಕಾಲಿರ್ತದೆ. ನಮ್ಮ ಲಾಸ್ಟ್ ಫುಡ್ ರಾತ್ರಿ 10-11 ಗಂಟೆಗೆ ಅಥವಾ 9 ಗಂಟೆಗೆ ಇರ್ತದೆ. ಆಮೇಲೆ ಇಡೀ ನಮ್ಮ ಟ್ರ್ಯಾಕ್ ಕ್ಲಿಯರಾಗಿ ಕಾಲಿರ್ತದೆ. ಆವಾಗ ನಾನು ಒಂದು 4-5 ಲೋಟ ಬೆಳಿಗ್ಗೆ 2 ಗಂಟೆ ಮುಂಚೆ ಕುಡಿದ ಒಳ್ಳೆ ನೀರು, ಬಿಸಿ ನೀರು ಮೇಲಿನ ಬಿದ್ದಾಗ ಅಂದರೆ ನಮಗೆ ಸಾಧ್ಯವಾಗುವಷ್ಟು ಬಿಸಿ, ಅದು ಅಲ್ಲಿ ಒಳಗಿನ ಟ್ರ್ಯಾಕ್ ಅಲ್ಲಿ ಹೋಗಿ ಸರಿಯಾಗಿ ಮೆಲ್ಟ್ ಆಗಲಿಕ್ಕೆ ಈಸಿ ಆಗ್ತದೆ. ಮತ್ತು ಕಾನ್ಸ್ಟಿಪೇಷನ್ ಕಡಿಮೆ, ಸರಿ ಮೂಮೆಂಟ್ ಆಗಲಿಕ್ಕೆ ಒಳ್ಳೆಯದು. ಇದನ್ನು ಬೇಕಾದ್ರೆ ಪರೀಕ್ಷಿಸಿ ನೋಡಿ ವಿದ್ಯಾರ್ಥಿ. ಇದು ಸುಲಭ ಸರಳ ವಿಧಾನ, ಭಾಳಷ್ಟು ಟ್ರೀಟ್ಮೆಂಟ್ ಇದೆ. ಇದೊಂದು ವಿಧಾನ ನೋಡಿ. ರೀತಿ ಬದ್ಧ ಕೋಣಾಸನ ಇನ್ನೊಮ್ಮೆ ನೋಡೋಣ. ಕಾಲಿನ ನರಗಳ ಸೆಳೆತ, ಮೂತ್ರದೋಷ, ಹರ್ನಿಯಾ, ಕಾನ್ಸ್ಟಿಪೇಷನ್ ಇದಕ್ಕೆಲ್ಲ ನಿಯಂತ್ರಣ. ಇದಕ್ಕೆ ಮಹಿಳೆಯರಿಗೆ ವರದಾನ ಇದ್ದಂಥ ಭಂಗಿ. ಅದಕ್ಕೆ ಸ್ತ್ರೀಯರು ಯಾವಾಗಲೂ ಈ ಆಸನ ಮಾಡ್ತಾ ಇದ್ದಾರೆ, ಈ ಮೆನ್ಸಸ್ ಸಮಸ್ಯೆ ಎಲ್ಲ ಅಷ್ಟು ಕಾಡೋದಿಲ್ಲ. ಇದೆಲ್ಲ ಅಭ್ಯಾಸ ಮಾಡ್ತಾ ಪುನಃ ಹೀಗೆ ರಿಲ್ಯಾಕ್ಸ್ ಮಾಡಿ ಈ ರೀತಿ. ಇದು ಯಾವ ಹೊತ್ತಿಗೆ ಮಾಡೋದು. ಈಗ ನಾನು ಊಟ ಆದ ಮೇಲೆ ಸ್ವಲ್ಪ ಹೊತ್ತಲ್ಲಿ ಸಹ ಮಾಡ್ಬೋದು, ಏನಾಗೋದಿಲ್ಲ. ಇದರಲ್ಲಿ ಫಾರಿನರ್ಸ್ ಎಲ್ಲ ಮಾಡ್ತಾರೆ, ಊಟ ಆದ ಕೂಡಲೇ ಹೀಗೆ, ಅವಾಗೆಲ್ಲ ಫ್ರೀ ಆಗ್ತದೆ. ಕೆಲವು ಟಿ ವಿ ನೋಡ್ತಾ ಹೀಗೆ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಯಾವುದೇ ರೀತಿಯ ಅಲ್ಲಿ ಅಡ್ಡ ಪರಿಣಾಮ ಸಹ ಬರಲಿಕ್ಕಿಲ್ಲ. ಮತ್ತು ಮಧ್ಯೆ ಮಧ್ಯೆ ರಿಲ್ಯಾಕ್ಸ್ ಕೊಡಬೇಕು. ಬದ್ಧ ಕೋಣಾಸನ ಅಂತ ಈ ಕೇಸರು. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ರೀತಿಯ ಹಿರಿಯ ನಾಗರಿಕರಿಗೆ ಅಭ್ಯಾಸ ಮಾಡುವಂತಹ ಕೆಲವು ತೀರಾ ಸರಳ ವ್ಯಾಯಾಮ, ಚಿಕ್ಕ ಯೋಗಾಸನ ಎಲ್ಲ ನಾವು ಬದ್ಧ ಕೋಣಾಸನ ಗಮನಿಸಿದ್ದೇವೆ. ಹಾಗೆ ಅವರು ಶವಾಸನ ಸಹ ದಿವಸಕ್ಕೆ 2 ಬಾರಿ 3 ಬಾರಿ ಅಭ್ಯಾಸ ಮಾಡಬೇಕು. ಆಮೇಲೆ ಪ್ರಾಣಾಯಾಮ ಸಹ ಬಹಳ ಉತ್ತಮವಾದಂಥ ಒಂದು ವ್ಯವಸ್ಥೆ. ಈ ಪ್ರಾಣಕ್ಕೆ ಹೊಸ ಆಯಾಮ ಪ್ರಾಣಾಯಾಮ ಅಂದರೆ ಬ್ರೆತ್ ಕಂಟ್ರೋಲ್. ಈಗ ನಾವು ನಾಡಿ ಶುದ್ಧಿ ಪ್ರಾಣಾಯಾಮ, ನಮ್ಮ ದೇಹದಲ್ಲಿ 72,000 ಏರ್ ಪೈಪ್ ವಾಯು ನಾಳಗಳಿವೆ. ಇಲ್ಲಿ ನಾವು ಮಾಡುವ ಪ್ರಾಣಾಯಾಮದಿಂದ ನಮ್ಮ ಪ್ರಾಣದ ಹರಿವು ಸರಿಯಾಗಿ ವಾಯು ಸಂಚಾರವಾಗಿ, ಅಂದರೆ ಪ್ರಾಣ ನಾಳದಲ್ಲಿ, ಅಂದರೆ ವಾಯು ನಾಳಗಳಲ್ಲಿ ಈ ಪ್ರಾಣವಾಯು ಸರಿಯಾಗಿ ಸಂಚರಿಸ್ತದೆ. ನಮ್ಮ ಪ್ರಾಣವಾಯು ವಾಯು ನಾಳಗಳಲ್ಲಿ ಸಮರ್ಪಕವಾಗಿ ಚೆನ್ನಾಗಿ ಸಂಚಾರವಾಗಿ ಸರಾಗವಾಗಿ ಹೋಗ್ತದೆ. ಆಗ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ ಒಳ್ಳೆಯದು. ಯಾಕೆ ನಮ್ಮ ಋಷಿಮುನಿಗಳು
ಪತಂಜಲಿಯವರು ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ, ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ. ಈಗ ಆರೋಗ್ಯವಂತ ವ್ಯಕ್ತಿಯ ಉಸಿರಾಟ ನಿಮಿಷಕ್ಕೆ 15ರಿಂದ 20 ಬಾರಿ, ಗಂಟೆಗೆ 900 ಬಾರಿ, ದಿವಸಕ್ಕೆ 21,600 ಬಾರಿ ಉಸಿರಾಡಬೇಕು. ಹಾಗೆ ನಮ್ಮ ಉಸಿರಿನ ವೇಗಕ್ಕೂ ಆಯುಷ್ಯಕ್ಕೂ ಸಂಬಂಧ ಉಂಟು. ಅದನ್ನು ಸಕ್ರಮಗೊಳಿಸಲಿಕ್ಕೆ, ಸರಿಪಡಿಸಲಿಕ್ಕೆ ಈ ಪ್ರಾಣಾಯಾಮ ಸಹಕಾರಿ ಬಂಧುಗಳೇ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾಡುವಂತಹ ಲಂಗ್ಸ್ ಕೆಪ್ಯಾಸಿಟಿ ಅಂದರೆ ಶ್ವಾಸಕೋಶದ ಸಾಮರ್ಥ್ಯ ಅದು ಬಲಿಷ್ಠಗೊಳ್ಳಲಿಕ್ಕೆ ಈ ಪ್ರಾಣಾಯಾಮ. ನಾಡಿ ಶುದ್ಧಿ ಪ್ರಾಣಾಯಾಮ, ಎಡಕೈ ಜ್ಞಾನ ಸರಸ್ವತಿ ಮುದ್ರೆ ಅಥವಾ ಚಿನ್ಮುದ್ರೆ, ಅರಾಳ ಮುದ್ರೆ, ಹಲವು ಹೆಸರುಗಳಿವೆ. ಬಲಕೈ ಈ ರೀತಿ ನಾಸಿಕ ಮುದ್ರೆ, ಈ ರೀತಿ ಬೆನ್ನು ಕುತ್ತಿಗೆ ನೇರ, ಕಷ್ಟ ಆದರೆ ಕುರ್ಚಿಯಲ್ಲಿ ಕುಳಿತು ಮಾಡ್ಬೋದು. ಯಾವುದಾದ್ರು ಒಂದು ಆಸನ, ವಜ್ರಾಸನ, ಪದ್ಮಾಸನ, ವೀರಾಸನ, ಸುಖಾಸನ, ಸ್ವಸ್ತಿಕಾಸನ. ಈಗ ನಾನು ನನ್ನ ನಾಸಿಕ ಮುದ್ರೆ ಬಲಕೈಯಿಂದ ಈ ರೀತಿ ಮೂಗಿನ ಬಲಬದಿ ಮುಚ್ಚಿ, ಈ ಮೂಗಿನ ಎಡಬದಿಯಿಂದ ಉಸಿರನ್ನು ತೆಗೆದುಕೊಂಡು ಬಲಬದಿಯಲ್ಲಿ ಬಿಡಬೇಕು. ಎಲ್ಲಿ ಉಸಿರು ಬಿಟ್ಟಿದ್ದೇನೆ ಅಲ್ಲೇ ಬಲಬದಿಯಿಂದ ತೆಗೆದುಕೊಂಡು ಎಡಬದಿಯಲ್ಲಿ ಗಮನಿಸೋಣ ಬಂಧುಗಳೇ. ನಿಧಾನವಾಗಿ ಈಗ ನಾನು ಮೂಗಿನ ಬಲಬದಿ ಮುಚ್ಚಿ ಆಮೇಲೆ ಉಸಿರನ್ನು ಎಡಬದಿಯಿಂದ ತೆಗೆದುಕೊಳ್ಳಬೇಕು. ಈ ರೀತಿ ಸಾವಕಾಶವಾಗಿ ನಿಧಾನವಾಗಿ ನಿರಂತರವಾಗಿ, ಇಲ್ಲಿ ಕುಂಭಕ ಬೇಡ, ಕುಂಭಕದ ಪ್ರಾಣಾಯಾಮ ಇದೆ ಬಂಧುಗಳೇ. ಅದನ್ನೆಲ್ಲ ಒಮ್ಮೆ ಗುರುಮುಖೇನ ಕಲಿತು ನಾವು ಮಾಡಬೇಕು. ಇದರಲ್ಲಿ ಯಾವ ಅಡ್ಡ ಪರಿಣಾಮ ಸಹ ಬರೋದಿಲ್ಲ. ಇಲ್ಲಿ ನಾನು ನಮ್ಮ ಬಲಬದಿ ಸೂರ್ಯನಾಡಿ, ಎಡಬದಿ ಚಂದ್ರನಾಡಿ ಇದೆಲ್ಲ ಬ್ಯಾಲೆನ್ಸ್ ಆಗಲಿ, ಹೀಟ್ ಮತ್ತು ತಂಪು ಸಮತೋಲನ ಆಗಲಿಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ, ವಾಯುನಾಳಗಳು ಸ್ವಚ್ಛವಾಗಲಿಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ. ಇದು ಸಹ ಬೇರೆ ಬೇರೆ ಪ್ರಕಾರಗಳಲ್ಲಿ ತರಬೇತಿ ಇದೆ. ಎಡಬದಿ ಮುಚ್ಚಿ ಬಲಬದಿಯಿಂದ ಉಸಿರಿಕೊಂಡು ಸಹ ತರಬೇತಿ ಇದೆ. ಆದರೆ ಇದನ್ನೆಲ್ಲ ಅಭ್ಯಾಸ ಮಾಡುವಾಗ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಮಾಡಬೇಕು. ಮತ್ತು ಮೂಗಲ್ಲಿ ಬ್ಲಾಕ್ ಪಾಲಿಪ್ ಇದ್ದವರೆಲ್ಲ ಮಾಡೋದು ಬೇಡ ಬಂಧುಗಳೇ. ಇನ್ನೀಗ ನಾವು ಮುದ್ರಾ ಯೋಗ, ಇದೊಂದು ಉತ್ತಮವಾದಂತಹ ಒಂದು ಥೆರಪಿ. ಈ ಹಲವು ಥೆರಪಿಗಳಿವೆ, ಅಲೋಪತಿ, ಹೋಮಿಯೋಪತಿ, ಆಯುರ್ಪತಿ, ನ್ಯಾಚುರೋಪತಿ, ಜಲಪತಿ. ಹಾಗೆ ಈ ಮುದ್ರಾ ಥೆರಪಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಥೆರಪಿ ಬಂಧುಗಳೇ. ಇದು ಹಿಂದಿನ ಕಾಲದಲ್ಲಿ ನಮ್ಮ ಪುರಾಣಗಳಲ್ಲಿ ಇದೆಲ್ಲ ಉಲ್ಲೇಖ ಇದೆ. ಪೂರ್ವಜರು ಇದನ್ನು ಮಾಡ್ತಾಯಿದ್ರು, ನಮ್ಮ ಹಿರಿಯರು ಪೂರ್ವಜರು ಇದನ್ನು ಮಾಡ್ತಾಯಿದ್ರಂತೆ. ಅದರ ಬಗ್ಗೆ ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಕುಲಾರ್ಣವ ಅಂತ ಗ್ರಂಥದಲ್ಲಿ ಈ ಮುದ್ರೆಯ ಬಗ್ಗೆ ಎಲ್ಲ. ಮುದ್ದೆಂದರೆ ಸಂತೋಷ, ದ್ರವ ಎಂದರೆ ಸಂತೋಷವನ್ನು ಒಳಕ್ಕೆ ಸೆಳೆಯೋದು. ಹೀಗೆ ನಾವು ಊಟ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ನಮ್ಮ ಇಲೆಕ್ಟ್ರೋ ಮ್ಯಾಗ್ನೆಟ್ ಶಕ್ತಿ ಹೊರಗೆ ಹೋಗಿ ಹರಿದು ಅದು ವೇಸ್ಟ್ ಆಗ್ತಾಯಿದೆ, ಅದು ಒಳಗಡೆ ಬರಲಿಕ್ಕೆ ಮಾಡಬೇಕು ಬಂಧುಗಳೇ. ಹಾಗೆ ಒಂದೊಂದೇ ಮುದ್ರೆ ಗಮನಿಸೋಣ. ಪ್ರಥಮವಾಗಿ ಪ್ರಾಣ ಮುದ್ರೆ. ಇದಕ್ಕೆ ಮಂತ್ರ ಆಸಕ್ತರು ಹಾಕ್ಬೋದು. ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತ ಕಣ್ಣು ಮುಚ್ಚಿ ಹೇಳ್ಬೋದು, ತೆರೆದು ಸಹ ಹೇಳ್ಬೋದು. ಒಂದು 16, 32, 48, 64, 108 ಬಾರಿ ಎಲ್ಲ ಪಠಿಸಬಹುದು. ಕನಿಷ್ಠ ಒಂದು 10 ನಿಮಿಷ ಮಾಡಬೇಕು. ಇದು ಪಿತ್ತನಾಶಕ. ಕೆಲವರಿಗೆ ಪಿತ್ತದ ಉಪದ್ರ ಅದು ನಿದ್ದೆ ಬರ್ತಾ ಇಲ್ಲ, ಅದಕ್ಕೋಸ್ಕರ ಈ ಮುದ್ರೆ ಕನಿಷ್ಠ ಪಕ್ಷ 10ರಿಂದ 20 ನಿಮಿಷ. ಈಗ ಹಿರಿಯ ನಾಗರಿಕರೇ, ವಯಸ್ಸಾದವರಿಗೆಲ್ಲ ಮನೆಯಲ್ಲಿ ಏನು ಮಾಡಲಿಕ್ಕೆ ಕೊನೆ ಪಕ್ಷ ಮುದ್ರಾ ಮಾಡ್ಬೋದು. ಇದು ತುಂಬ ರಿಸಲ್ಟ್ಸ್ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಈಗ ವಿದೇಶಿಯರು ಸಹ ಮಾಡ್ತಾ ಇದ್ದಾರೆ ಬಂಧುಗಳೇ. ಹಾಗೆ ಟೆನ್ಷನ್ ಆಗ್ತದೆ, ಹೊತ್ತು ಹೋಗ್ತಾ ಇಲ್ಲ, ಆ್ಯಂಗ್ಸೈಟಿ ಇದೆ, ಒತ್ತಡ ಆಗ್ತಾ ಇದೆ, ಅವರಿಗೆ ಜ್ಞಾನ ಸರಸ್ವತಿ ಮುದ್ರೆ. ಈ ಜ್ಞಾನ ಸರಸ್ವತಿ ಮುದ್ರೆ ಯಾಕೆಂದರೆ ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ ಅಂತ ಉಲ್ಲೇಖ ಇದೆ ನೋಡಿ. ಈ ಬೆರಳು ಹಿಪ್ಪೋ ಕ್ಯಾಂಪಸ್ ಲಿಂಕ್ ಇದೆ, ಇದು ಹೈಪೋಥೆಲಮಸ್. ಈ ತೋರು ಬೆರಳು ಹಿಪ್ಪೋ ಕ್ಯಾಂಪಸ್ಗೆ ಕೆಲಸ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಶಿಫ್ಟ್ ಮಾಡೋದೊಂದೇ ಕೆಲಸ. ಈಗ ನಾನು ಹೇಳಿದ್ದು ಕೇಳಿದೆಲ್ಲ ಒಳಗಡೆ ಶಿಫ್ಟ್ ಆಗಿ ಹೋಗಬೇಕು ನಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ. ಸುಪ್ತ ಮನಸ್ಸಿಗೆ, ಜಾಗೃತ ಮನಸ್ಸಿಂದ ಸುಪ್ತ ಮನಸ್ಸಿಗೆಲ್ಲ ಓದಿದ್ದು ಕೇಳಿದ್ದೆಲ್ಲ ಹೋಗ್ತಾ ಇರ್ತದೆ.
ಅದಕ್ಕೆ ಚಿನ್ಮುದ್ರೆ ಮಾಡುವಾಗ ಅದು ಹೆಲ್ಪ್ ಆಗ್ತದೆ ಬಂಧುಗಳೇ. ಹಾಗೆ ಇದು ಅಗ್ನಿ, ಇದು ವಾಯು, ಇದು ತೋರು ಬೆರಳು. ಈ ತೋರು ಬೆರಳು ಮತ್ತು ಹೆಬ್ಬೆರಳು ಸ್ಪರ್ಶಿಸಿದಾಗ, ಮೃದುವಾಗಿ ನಾನು ಸ್ಪರ್ಶಿಸಿ ಮಾಡಿದಾಗ ನಮ್ಮ ಮಿದುಳಿನ ನರತಂತುಗಳಿಗೆ ಅದು ಜೋಡಣೆ ಆಗ್ತದೆ ಅಂತೇಳಿ ಉಲ್ಲೇಖ ಬಂಧುಗಳೇ. ಮತ್ತು ಈ ಬೆರಳು ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ನೋಡಿ ಅಲ್ಲಿ ಸಹ ಹಾಗೆ ವರ್ಕೌಟ್ ಆಗ್ತದೆ. ಇದು ಗುರುಗ್ರಹ, ಶುಕ್ರಗ್ರಹ. ಈ ಬೆರಳು ಇಲ್ಲಿಗೆ ಲಿಂಕ್ ಇದೆ. ಇದಕ್ಕೆ ಟೆಂಪರಲ್ ಲೋಬ್ ಹೇಳ್ತೇವೆ. ಇದು ನಮ್ಮ ಆಡಿಯೋ ಏನೆಲ್ಲ ನಾವು ಎಲ್ಲ ಕೇಳ್ತಾ ಇರ್ತದೆ ಅದೆಲ್ಲ ಕರೆಕ್ಟ್ ಆಗಲಿಕ್ಕೆ. ಇದು ಪ್ಯಾರಿಟಲ್ ಲೋಬ್, ಇಲ್ಲಿಗೆ ಸ್ಪರ್ಶ, ಇದೆಲ್ಲ ಇಲ್ಲಿ ಕೊಂಡೋಗಿ ಹಾಕ್ತದೆ. ನಮ್ಮ ಹೇಳಿ ಎಲ್ಲ ರೆಕಾರ್ಡ್ಸಲ್ಲಿ ಇಲ್ಲಿ ಇರ್ತದೆ. ಈಗ ಟಚ್ ಮಾಡಿದ ಕೂಡಲೇ ಅದರ ಕೆಲಸ ಮಾಡ್ತಾ ಇರ್ತದೆ. ಇದೆಲ್ಲ ಟೆಸ್ಟಲ್ಲಿ ಸಹ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ ಬಂಧುಗಳೇ. ಇದನ್ನು ಟೆನ್ಷನ್ ಆಗೋರು, ಆ್ಯಂಗ್ಸೈಟಿ ಆಗೋರು, ಈ ಮಾನಸಿಕ ಸಮಸ್ಯೆ ಇದ್ದವರು ಸಹ ಮಾಡಬೇಕು. ಇದಕ್ಕೆ ಮಂತ್ರ ಇದೆ. ಅಂದರೆ ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾಕೆ ನಾವು ಶಾಲೆಯಲ್ಲಿ ಶಾರದಾ ಪೂಜೆ ಮಾಡ್ತೀವಲ್ಲ ವರ್ಷಕ್ಕೊಮ್ಮೆ, ನೋಡಿ ಇನ್ನಷ್ಟು ವಿದ್ಯಾರ್ಥಿಗೆ ಅಗಾಧವಾದ ಜ್ಞಾನ, ಮೆಮೊರಿ, ಏಕಾಗ್ರತೆ ಬೆಳಿಬೇಕು ಅಂತೇಳಿ ನಾವು ವರ್ಷಕ್ಕೊಮ್ಮೆ ಶಾರದಾ ಪೂಜೆ ಮಾಡ್ತೀವಿ. ಇದೆಲ್ಲ ನಾವು ಬಾಲ್ಯದಿಂದಲೇ ನಾವು ನೋಡಿಕೊಂಡು ಬಂದಂಥ ವಿಚಾರಗಳು ಬಂಧುಗಳೇ. ಆದ ಕಾರಣ ಈ ಮುದ್ರೆ ಧಾರಣೆ ಮಾಡಿ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೈ ನಮಃ, ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೈ ನಮಃ, ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೈ ನಮಃ ಅಂತೇಳಿ. ಅವಾಗ ನಮಗೆ ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಡೈವರ್ಟ್ ಆಗ್ತದೆ. ಇಲ್ಲದ್ರೆ ಕೋವಿಡ್ ಭಯ, ಪಕ್ಕದ ಮನೆಯಲ್ಲಿ ಕೊರೋನಾ, ಅಥವಾ ನಮ್ಮ ಮನೆಯಲ್ಲಿ ಏನೋ ಆಗ್ತದೆ, ಏನೋ ಒಂಥರ ಒತ್ತಡ, ಟೆನ್ಷನ್, ಅದೆಲ್ಲ ಡೈವರ್ಟ್ ಆಗ್ತದೆ. ಕೊನೆ ಪಕ್ಷ ಮನೆಯಲ್ಲಿ ಯಾವ ಹೊತ್ತು ಈಗ ಟಿ ವಿ ವಾಚ್ ಮಾಡಿ ಸಹ ಮಾಡ್ಬೋದು. ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸಲ್ಲಿ ಸಹ ಮುದ್ರೆ ಮಾಡೋದು. ಇದು ಮಾತ್ರ ಫೆದರ್ ಟಚ್ ಆಗಿರಬೇಕು. ಈಗ ಕೆಲವು ಡಿಸೀಸ್ ವಯಸ್ಸಿನ ಬಗ್ಗೆ, ಒಂದು ಕಾಯಿಲೆಯ ಬಗ್ಗೆಯ ಮಾಹಿತಿಯನ್ನು ಪಡೆಯೋಣ ಬಂಧುಗಳೇ. ಇತ್ತೀಚಿನ ದಿನಗಳಲ್ಲಿ ಕಾಡುವಂತಹ ಸೊಂಟ ನೋವು, ಬೆನ್ನೋವಿನ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿದ್ದೇವೆ. ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಯಾವ ಯೋಗ ಮುದ್ರೆ, ಅದರಲ್ಲಿ ಹೃದಯದ ಆರೋಗ್ಯಕ್ಕೆ. ಈಗ ನಾನು ಪ್ರಥಮವಾಗಿ ಹೃದಯದ ಆರೋಗ್ಯಕ್ಕೆ ಹೇಳ್ತೇನೆ. ಹೃದಯದ ಸಮಸ್ಯೆ ಇದ್ದವರು ವೈದ್ಯರ ಉಪಚಾರ ಬೇಕು. ಯಾಕೆಂದರೆ ಅವರು ಸೂಚಿಸಿದ ಸಲಹೆ ಪಡ್ಕೊಂಡು ನಮ್ಮ ಮುದ್ರಾ ಥೆರಪಿ ಮಾಡಿದ್ರು. ಆವಾಗ ನಿಮಗೆ ಇನ್ನಷ್ಟು ಕಡೆಗೆ ವೈದ್ಯರೇ ಹೇಳ್ತಾರೆ, ನೀವು ಸ್ವಲ್ಪ ಫಿಟ್ ಇದ್ದೀರಿ, ನಿಮ್ಮ ಔಷಧಿಗಳ ಪ್ರಮಾಣ ಬೇಕಾದರೆ ಕಡಿಮೆ ಮಾಡೋಣ ಅಂತೇಳಿ ಅವರೇ ನೋಡಿಕೊಂಡು ಹೇಳ್ತಾರೆ. ನಮ್ಮಲ್ಲಿ ಅದರ ನಿದರ್ಶನಗಳಿವೆ. ಆದ ಕಾರಣ ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಅಂದರೆ ಹೃದಯದ ಬ್ಲಾಕ್, ಸ್ಟಂಟು ಅಥವಾ ಇನ್ನೇನೋ ನೋವುಗಳಿವೆ ಅಂಥವರು ಪ್ರಾಣಮುದ್ರೆ 10 ನಿಮಿಷ ಹೃದಯ ಮುದ್ರೆ ಮಾಡಬೇಕು. ನೋಡಿ ಈ ರೀತಿ ಹೃದಯ ಮುದ್ರೆ ಗಮನಿಸಿ ಬಂಧುಗಳೇ. ಇದು ಹೃದಯದ ಆರೋಗ್ಯಕ್ಕೆ. ಅಂದರೆ ಅಪಾನ ವಾಯು ಮುದ್ರೆ, ಮೃತ ಸಂಜೀವಿನಿ ಮುದ್ರೆ ಅಂತ ಹೇಳ್ತೇವೆ. ಇನ್ನೊಮ್ಮೆ ತೋರಿಸಿ. ತೋರು ಬೆರಳನ್ನು ಹೀಗೆ ಮಾಡಿಸಬೇಕು. ಹೆಬ್ಬೆರಳು, ಮಧ್ಯದ ಬೆರಳು ಮತ್ತು ಈ ಉಂಗುರ ಬೆರಳನ್ನು ಮೃದುವಾಗಿ ಸ್ಪರ್ಶಿಸಿ ಕಿರು ಬೆರಳು ಹೊರಗಡೆ. ಇದಕ್ಕೆ ಹೃದಯ ಮುದ್ರೆ, ಹೃದಯದ ಆರೋಗ್ಯಕ್ಕೆ ಬಹಳ ಪರಿಣಾಮಕಾರಿಯಾದಂಥ ಮುದ್ರೆ. ಇದಕ್ಕೆ ಮಂತ್ರ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ 108 ಬಾರಿ ಪಠಣ ಮಾಡ್ಬೋದು. ಕೇವಲ 10 ನಿಮಿಷ ಅಥವಾ 10 ನಿಮಿಷದಿಂದ 2 ಬಾರಿ ಮಾಡ್ಬೋದು. ಗುಡ್ಡ ಬೆಟ್ಟ ಹತ್ತುವಾಗ ಏದುಸಿರು ದಮ್ಮು ಕಟ್ತಾ ಇದೆ ಅಂತೇಳಿ ಮೇಲೆ ಕೆಳಗೆ ಶ್ವಾಸೋಚ್ಛ, ಆವಾಗ ಇದನ್ನು ಮಾಡಬೇಕು. ಸ್ಟೆಪ್ಸ್ ಹತ್ತುವಾಗ ಪರಿಣಾಮಕಾರಿಯಾದಂತಹ ಮುದ್ರೆ ಬಂಧುಗಳೇ ಹೃದಯ ಮುದ್ರೆ. ಇನ್ನೇನು ಚೆಸ್ಟ್ ಪೇಯ್ನ್ ಆಗ್ತದೆ ಅಥವಾ ಒಂದು ಹಾರ್ಟ್ ಅಟ್ಯಾಕಿನ ಲಕ್ಷಣ ಇದೆ, ಇದನ್ನು ಸಮಸ್ಯೆ ಇದ್ದರೂ ಡೈಲಿ ಒಂದು 10ರಿಂದ 20 ನಿಮಿಷ ಮಾಡಬೇಕು. ಇದು ಒಳ್ಳೆಯ ಪರಿಣಾಮಕಾರಿಯಾದಂಥ, ಯಾಕೆಂದರೆ ಹಲವು ಥೆರಪಿ ಇದೆ. ಇದು ಸಹ ಒಂದು ಮುದ್ರಾ ಥೆರಪಿ. ಮತ್ತು ಇನ್ನೊಂದು ಟಚ್ಚಿಂಗ್ ಥೆರಪಿ ಇದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಋಷಿಮುನಿಗಳು ಅಥವಾ ರಾಜ ಮಹಾರಾಜರ ಕಾಲದಲ್ಲಿ ಗುರುಗಳು ಶಿಷ್ಯರಿಗೆ ಹೇಳಿಕೊಡ್ತಾರೆ. ಇದು ಲಲಿತ ದೇವಿಯ ಮುದ್ರೆ. ಈಗ ನಮ್ಮ ದೇಹದ ವಿವಿಧ ಅಂಗಾಂಗಳಿಗೆ ಒಂದೊಂದು ದೇವತೆ ಹೆಸರು ಹೇಳ್ತಾರೆ. ಈಗ ಮನಸ್ಸಿಗೆ ಮಾನಸ ದೇವಿ ಹೇಳ್ತಾರೆ, ಬೆನ್ನು ಮೂಳೆ ಅಧಿದೇವತೆಗೆ ಭುವನೇಶ್ವರಿ ತಾಯಿ ಹೇಳ್ತಾರೆ, ಹಾಗೆ ಹೃದಯಕ್ಕೆ ಲಲಿತ ದೇವಿ ಅಂತ ಹೇಳ್ತಾರೆ. ಹೃದಯದ ಇದು ಈ ರೀತಿ ಎಡಕೈಯನ್ನು ನಮ್ಮ ಹೃದಯದ ಮೇಲೆ ಇಡಬೇಕು ಬಂಧುಗಳೇ. ಇದೊಂದು ಟಚ್ಚಿಂಗ್ ಥೆರಪಿ. ಅದರ ಮೇಲೆ ಬಲಕೈ ಸ್ಪರ್ಶ ಮಾಡಿ ಬೆನ್ನು ಕುತ್ತಿನ ನೇರ ಮಾಡಿ ಇದನ್ನು ಮಂಗಳವಾರ ಹೇಳಬೇಕು ಹೇಳ್ತಾರೆ. ಮಂಗಳವಾರ ಲಲಿತ ದೇವಿಯ ಆರಾಧನೆ ಮಾಡಿ ಅದಕ್ಕೆ ಮಂತ್ರ ಹಾಕಿ ಹೇಳ್ತಾರೆ. ಓಂ ಲಂ ಲಲಿತ ದೇವಿಭ್ಯಾಂ ನಮಃ, ಓಂ ಲಂ ಲಲಿತ ದೇವಿಭ್ಯಾಂ ನಮಃ, ಓಂ ಲಂ ಲಲಿತ ದೇವಿಭ್ಯಾಂ ನಮಃ ಅಂತೇಳಿ ಉತ್ತರ ದಿಕ್ಕಿ ಮುಖ ಮಾಡಿ 108 ಬಾರಿ ಹೇಳಬೇಕು. ಟಚ್ಚಿಂಗ್ ಥೆರಪಿ. ಇಲ್ಲಿ ಲಂ, ಓಂ ಲಂ ಲಲಿತ ದೇವಿಭ್ಯಾಂ ನಮಃ, ಲಂ ಲಬ್ ಡಬ್, ಲಬ್ ಡಬ್ ಹೃದಯದ ಬಡಿತ, ಏರಿಳಿತದ ಒಂದು ಏರುಪೇರಿದೆಯಲ್ಲ ಅದೆಲ್ಲ ಸಮರ್ಪಕ ಆಗಲಿಕ್ಕೆ ಹಿಂದಿನ ಕಾಲದಲ್ಲಿ ಇದನ್ನು ತರಬೇತಿ ಕೊಡ್ತಾ ಇದ್ದರು ಬಂಧುಗಳೇ. ಇದೊಂದು ಟಚ್ಚಿಂಗ್ ಥೆರಪಿ. ಇದನ್ನು 108 ಬಾರಿ ಅಭ್ಯಾಸ ಮಾಡಿ
ಹೃದಯದ ಆರೋಗ್ಯಕ್ಕೆ ಬಹಳ ಪರಿಣಾಮಕಾರಿ ಅಂತ ಮುದ್ರೆ. ಆದ ಕಾರಣ ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಪ್ರಾಣ ಮುದ್ರೆ 10 ನಿಮಿಷ, ಸ್ಟ್ರೆಸ್ ಆಗದಿರಲಿಕ್ಕೆ ಚಿನ್ಮುದ್ರೆ 10 ನಿಮಿಷ, ಹೃದಯ ಮುದ್ರೆ 10 ನಿಮಿಷದಾಗ 2 ಬಾರಿ ಮಂತ್ರ ಓಂ ನಮಃ ಶಿವಾಯ. ಮತ್ತು ಇದನ್ನು ಮಂಗಳವಾರ ಮಾಡಿ ಸಾಕು. ಒಂದು ಮಂಗಳವಾರ ಮಾಡಿ ಇಡೀ ವಾರಕ್ಕೆ ಸಾಕಂತೆ. ಕೊನೆಯ ಪಕ್ಷ ಮಂಗಳವಾರ ಮಾಡಿ ಸಾಕು. ಓಂ ಲಂ ಲಲಿತ ದೇವಿ ಭ್ಯಾಂ ನಮ ಅಥವಾ ಡೈಲಿ ಮಾಡ್ಬೋದು. ಈ ರೀತಿಯ ಹೃದಯದ ಆರೋಗ್ಯಕ್ಕೆ ಬಹಳ ಪರಿಣಾಮಕಾರಿಯಾದಂತಹ ಮುದ್ದೆಗಳು ಬಂಧುಗಳೇ. ಇದೀಗ ಶಾಂತಿ ಮಂತ್ರ ಪಠಣ ಸಮಾಪನ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು, ವಂದನೆಗಳು.